ಕಳೆದು ಹೋಗಿದ್ದ ಮಗಳು 22 ವರ್ಷಗಳ ಬಳಿಕ ತಾಯಿಯ ಮಡಿಲಿಗೆ. ಈ ಘಟನೆಯ ಬಗ್ಗೆ ನೀವು ಕೇಳಿದರೆ ಯಾವುದೋ ಹಳೆಯ ಸಿನಿಮಾದ ಕತೆ ಇದು ಎಂದು ಭಾವಿಸಬಹುದು. ಸಣ್ಣ ವಯಸ್ಸಿನಲ್ಲಿ ಪೋಷಕರಿಂದ ಬೇರ್ಪಡುವ ಮಕ್ಕಳು ತಾವು ಬೆಳೆದು ದೊಡ್ಡವರಾದ ಬಳಿಕ ತಮ್ಮವರನ್ನು ಹುಡುಕಿಕೊಂಡು ಬರುವುದು, ಕೊನೆಗೆ ಅವರು ಒಂದಾಗುವುದು ಎಷ್ಟೊಂದು ಭಾವನಾತ್ಮಕ ಸನ್ನಿವೇಶ ಅಲ್ಲವೇ? ಇಂತಹದೇ ಒಂದು ರಿಯಲ್ ಸ್ಟೋರಿ ಇದೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ನಡೆದಿದೆ. 9ನೇ ವಯಸ್ಸಿನಲ್ಲಿ ತಾಯಿಯಿಂದ ದೂರವಾಗಿದ್ದ ಮಗಳು 22 ವರ್ಷವಾದ ಬಳಿಕ ತಾಯಿಯ ಮಡಿಲು ಸೇರಿದ ಘಟನೆ ಮೂಡಿಗೆರೆ ತಾಲೂಕಿನ ಮುದ್ರೆಮನೆ ಗ್ರಾಮದಲ್ಲಿ ನಡೆದಿದೆ. 9ನೇ ವಯಸ್ಸಿನಲ್ಲಿ ತನ್ನ ತಾಯಿಯ ಕೈತಪ್ಪಿ ಹೋಗಿದ್ದ ಅಂಜಲಿ ಎಂಬ ಯುವತಿಯ ಕತೆ ಇದು. ತನ್ನ ತಾಯಿಯಿಂದ ಬೇರ್ಪಟ್ಟ ಬಳಿಕ ಕೇರಳದಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡಿಕೊಂಡ ಅಂಜಲಿಗೆ ಕೇರಳದ ನೆಲ್ಲಮನಿಯ ಸಾಜಿ ಎಂಬುವರ ಜೊತೆ ವಿವಾಹವಾಗಿತ್ತು. ವಿವಾಹದ ಬಳಿಕ ತನ್ನ ತಾಯಿಯನ್ನು ನೋಡಬೇಕು, ಅವರನ್ನು ಪತ್ತೆ ಹಚ್ಚಬೇಕು ಎಂದು ಅಂಜಲಿ ತೀವ್ರವಾಗಿ ವ್ಯಥೆಪಟ್ಟಿದ್ದಳು. ಇನ್ನು ಪತ್ನಿಯ ಕತೆ ಕಂಡು ಸಾಜಿ ಕೂಡ ತನ್ನ ಅತ್ತೆಯ ಹುಡುಕಾಟಕ್ಕೆ ಸತತ ಪ್ರಯತ್ನ ನಡೆಸಿದ್ದಾರೆ. ಮಂಗಳೂರಿನ ಫಿಶ್ ಮೋನು ಮುಸ್ತಾಫರ ಬಳಿ ಈ ಬಗ್ಗೆ ವಿಚಾರಿಸಿದ್ದಾರೆ. ಬಳಿಕ ಮೂಡಿಗೆರೆಯ ಸುತ್ತಮುತ್ತ ಅಂಜಲಿಯ ತಾಯಿಗಾಗಿ ತೀವ್ರವಾಗಿ ಹುಡುಕಾಟ ನಡೆಸಲಾಗಿದ್ದು, ಈ ವೇಳೆ ಮೂಡಿಗೆರೆಯ ಮುದ್ರೆಮನೆಯಲ್ಲಿ ಅಂಜಲಿಯ ತಾಯಿ ಪತ್ತೆಯಾಗಿದ್ದಾರೆ. ಸುಮಾರು 22 ವರ್ಷಗಳ ಬಳಿಕ ತಾಯಿ ಮಗಳು ಪರಸ್ಪರ ಭೇಟಿಯಾದ ಕ್ಷಣ ಭಾವುಕವಾಗಿತ್ತು. ಮಗಳು ಅಂಜಲಿ ತನ್ನ ತಾಯಿಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ಅಂತೂ ಯಾವ ಸಿನಿಮಾದ ಕತೆಗೂ ಕಡಿಮೆಯಲ್ಲ ಎನ್ನುವ ಮಟ್ಟಕ್ಕೆ ತಾಯಿ ಮಗಳ ಈ ಕತೆ ಇದೀಗ ಸುದ್ದಿಯಲ್ಲಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.